ಇಷ್ಟು ಹಾಕಿದ್ರೆ ತುಂಬಾ ಖಾರ ಆಗಲ್ವಾ? ಆ ಥರ ಆಗಬೇಕಲ್ವಾ? ಅಂದ್ರೆ ಇಷ್ಟು ಅಂದ್ರೆ ಹಾಕಿದ್ದೀರಿ ತುಂಬಾ ಖಾರ ಇಲ್ಲ ಇಲ್ಲ, ಖಾರ ಆಗಲ್ಲ, ಮಾವಿನಕಾಯಿ ಹುಳಿ ಇರುತ್ತಲ್ಲ, ಸೊ ಅದ್ರ ಜೊತೆ ಮ್ಯಾಚ್ ಆಗುತ್ತೆ ಅಂತ. ಇಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡ್ತದಂತೆ, ಒಂದು ಗಾದೆ ಇದೆ. ಇಂಗು ತೆಂಗು ಎರಡಿದ್ರೆ ಮಂಗ ಕೂಡ ಅಡುಗೆ ಮಾಡಿ. ಅಂದರೆ ಅಷ್ಟು ಈಸಿ ಅಂತ, ಯಾರು ಬೇಕಾದರೂ ಮಾಡ್ಬೋದು ಅಂತ. ಮಂಗಿ ರಸ ಅಥವಾ ಅಪ್ಪೆ ಹುಳಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಮಾವಿನಕಾಯನ್ನು 1 ಹಸಿಮೆಣಸು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1-2 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಉದ್ದಿನ ಬೇಳೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಾವಿನಕಾಯನ್ನು ಸ್ವಲ್ಪ ನೀರು ಹಾಕಿ ಹುರಿಯುತ್ತಾ ಬೇಯಿಸಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಮೆಣಸಿನ ಪುಡಿ 2 ಚಮಚದಷ್ಟು ಹಾಕಿ ಬೇಯಿಸಿ. ಬಳಿಕ ಹುರಿದು ಪುಡಿ ಮಾಡಿದ ಜೀರಿಗೆ, ಸಾಸಿವೆ, ಮೆಂತೆ ಹಾಗೂ ಹಿಂಗನ್ನು 2 ಚಮಚ ಸೇರಿಸಿ 2 ನಿಮಿಷ ಹುರಿಯುತ್ತಾ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಮಂಗಿರಸ ಅಥವಾ ಹತ್ತನಪ್ಪೆ ಹುಳಿ ತಯಾರು. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.